ಸಾವಿರ ಕಾಣ್ತದೆ. ಖಂಡಿತ. ಇದು ಕುಣಿಲಿಕ್ಕೆ ಗೊತ್ತಿಲ್ಲದವನು ಅಂಗಳ ಡೊಂಕು ಅಂತ ಹೇಳಿದ ಹಾಗೆ. ಮತ್ತೆ ಹೆಂಡತಿಯಲ್ಲಿ ಪ್ರೀತಿ ಇಲ್ಲದವನು ಮೊಸರಿನಲ್ಲಿಯೂ ಕಲ್ಲು ಹುಡುಕುವುದು. ಮೊಸರಿನಲ್ಲಿ ಕಲ್ಲು ಉಂಟು, ನಿನ್ನ ಕರ್ಮ ಅದು. ಸ್ವಯ ಇಲ್ಲ, ಅದು ತಪ್ಪು ಹುಡುಕುವಂತ ಕೆಲಸ. ಇದು ನೇವನ. ನಾನು ಈಗ ಉತ್ತಮ ಕುಲವತಿಯಾದ ನೀವು, ಲೋಕಕ್ಕೆ ಮಾತೆಯಾದ ನೀವು, ನನ್ನಂತಹ ಒಬ್ಬ ಹಸಿದು ಬಂದ ಅಯ್ಯೋ ಸನ್ಯಾಸಿಗೆ, ಭಿಕ್ಷುಕನಿಗೆ ಒಂದಿಷ್ಟು ಭಿಕ್ಷೆ ಕೊಡುವುದಕ್ಕೆ ಇಂತಹ ಒಂದು ನೇವನವನ್ನು ಹೇಳಬಹುದೇ ಅಮ್ಮ? ನನ್ನ ಆರಾಧ್ಯ ದೇವರು ಪರಮೇಶ್ವರ ದೇವರ ಆಣೆ ಹೌದಮ್ಮ. 2-3 ದಿನಗಳಿಂದ ಒಂದಿಷ್ಟು ಹೊಟ್ಟೆಗೆ ಕಿಟ್ಟು ಸೇವಿಸಲಿಲ್ಲ ನಾನು. ಮತ್ತೆ ನೀವು ಹೇಳ್ತೀರಿ ಗೆರೆ ಉಂಟು, ಗೆರೆ ಉಂಟು. ಇದು ಗೆರೆ ಯಾಕೆ? ರಕ್ಷಣೆಗೆ ಬೇಕಾಗಿ. ಹೌದು. ಯಾವ ರಕ್ಷಣೆ? ದುಷ್ಟರಕ್ಕಸರಿಂದ. ಈ ದಟ್ಟವಾದ ಕಾಡಿನಲ್ಲಿ ಅದೆಷ್ಟೋ ದುಷ್ಟರಾಕ್ಷಸರು ಇರ್ತಾರೆ. ಈ ದುಷ್ಟರಾಕ್ಷಸರಿಗೆ ಮಾನವತಿ ಹೆಣ್ಣೊಬ್ಬಳ ಮಾನಕ್ಕೆ, ಪ್ರಾಣಕ್ಕೆ ಯಾವುದೇ ರೀತಿಯ ಕೊರತೆ, ಹಾನಿ ಉಂಟಾಗಬಾರದು ಎನ್ನುವುದಕ್ಕಾಗಿ ದುಷ್ಟರಾಕ್ಷಸರ ರಕ್ಷಣೆಗೆ ಬೇಕಾಗಿ ಮಾತ್ರ ಗೆರೆ ಎಳೆದು ಹಾಗೆ. ಮತ್ತೆ ನಮ್ಮಂತಹ ಬ್ರಾಹ್ಮಣರು, ಅಪ್ಪಟ ಸನ್ಯಾಸಿಗಳು, ಶುದ್ಧ ಮನಸ್ಸಿನ ನಿಷ್ಠಾವಂತ ಸನ್ಯಾಸಿಗಳು ಭಿಕ್ಷೆ ಬೇಡುವುದಕ್ಕೆ ಬಂದರೆ ಕೊಡಬಾರದು ಅಂತ ಏನಾದ್ರೂ ಹೇಳಿದ? ನಾವ ಕೊಡಬಾರ್ದು ಅಂತ ಹೇಳಿಲ್ಲ, ದಾಟಿ ಹೋಗಬಾರ್ದು ಅಂತ ಹೇಳಿದ್ದಾನೆ ಅಷ್ಟೇ. ದಾಟಿ ಹೋಗಬಾರ್ದು, ರಾಕ್ಷಸರ ಮಾಯೆಗೆ ಸಿಲುಕಬಾರದು ಅಂತ ಅಷ್ಟೇ. ಮತ್ತು ಒಂದಿದೆ. ಏನು? ಈಗ ಸೂರ್ಯವಂಶದವರ ಬಗ್ಗೆ ನಮಗೂ ಸ್ವಲ್ಪ ಕೇಳಿ ಗೊತ್ತುಂಟು. ಸೂರ್ಯವಂಶ ಅಂದ್ರೆ ಏನು? ಯಾರೇ ಆಗಲಿ ತಲೆ ತೋರಿಸಿ ಬಂದವರಿಗೆ ಎಣ್ಣೆದಾನ, ಮೈಗೆ ಬಟ್ಟೆ ಇಲ್ಲದೆ ಬಂದವರಿಗೆ ವಸ್ತ್ರದಾನ, ಸೂರಿಲ್ಲದವರಿಗೆ ಮಠ ಕಟ್ಟಿಕೊಡುವುದು, ಇಂತಹ ಮಹಾನ್ ಕಾರ್ಯಗಳನ್ನು ಮಾಡಿದ್ದರಿಂದಲೇ ಸೂರ್ಯವಂಶದ ಚಕ್ರವರ್ತಿ ಪೀಠ ತಲತಲಾಂತರದಿಂದ ಅವರ ಕೈಯಲ್ಲೇ ಇದೆ. ನಿಂತಿರುವಾಗ ಅಂತಹ ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ನೀವು, ನಾನು ದೇಹಿ ಎನ್ನುವಾಗ ನಾಸ್ತಿ ಎಂದರೆ ಏನಾದೀತು? ಅದು ನಮ್ಮ ಕುಲಕ್ಕೆ, ಪೂರ್ವಿಕರು ನಿಮ್ಮ ಕುಲಕ್ಕೆ ಅಪಚಾರ ಮಾಡಿದ ಹಾಗಾಗುವುದಿಲ್ವೋ? ಅವರು ಗಳಿಸಿದಂತಹ ಕೀರ್ತಿ ಅದಕ್ಕೆ ಚ್ಯುತಿ ತಂದ ಹಾಗಾಗುವುದಿಲ್ವೋ? ಹೌದಲ್ವೇ? ಅದಕ್ಕಿಂತಲೂ ಹೆಚ್ಚಾಗಿ ನಾವು ಋಷಿಮುನಿಗಳು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಸಹ, ಹೀಗೆ ಸಣಕಳಾಗಿದ್ದರೂ ಸಹ ನಮ್ಮ ಒಳಗೆ ಒಂದಷ್ಟು ಉಂಟು ಚೈತನ್ಯ, ತಪೋಶಕ್ತಿ. ತಾಳ್ಮೆಯ ಕಟ್ಟೆಯೊಡೆದು ನಾವೆಲ್ಲಾದರೂ ಸಿಟ್ಟು ಬಂದು ಶಾಪ ಕೊಟ್ಟು ಬಿಟ್ರೆ ನೀವಲ್ಲ, ಸೂರ್ಯ ವಂಶವೇ ನೀವು. ಮಾನವೀಯ ಮನದ ವೃತ್ತಿಯ ಮಾಡಿ, ಮಾನವೀಯ ಮನದ ಸಂಶಯವರಿ ವೃತ್ತಿಯವು ಮಾಡಿ, ಏನು ಬಂದರೂ ಬರಲಿ, ಏನು ರಾಜ್ಯವು ದಾಟುವವನಿಗೆ ನಡೆದಳು, ಅವನಿಗೆ ನಡೆದಳು. ರಸ್ತೆಯಲ್ಲಿ ಋಷಿವಾಗಿ ಯಾವ ಕಾಲಕ್ಕೂ ತಪ್ಪುವುದಕ್ಕೆ ಸಾಧ್ಯವಿಲ್ವಂತೆ. ಈ ಕಾಲಕ್ಕೆ ಇವರು ಕೋಪಗೊಂಡು ನನಗೆ ಶಾಪವನ್ನು ಕೊಟ್ಟರು ಅಂತಾದ್ರೆ ಆ ಶಾಪ ಎಂಬುದು ನಮ್ಮ ಕುಲಕ್ಕೆ ಇದು ಆದಂತಹ ದೋಷ. ಶಾಪ ಕೊಡುವುದೇ ಬೇಡ. ಈಗ ನೀವು ನಾನು ಕೇಳಿದ ಭಿಕ್ಷೆ ನನಗೆ ನೀವು ಕೊಡದೇ ಇದ್ರೆ ನನಗೆ ಬೇರೆ ದಾರಿ ಇಲ್ಲ. ಅಯ್ಯೋ, ನಾನು ನಿಮ್ಮಿಂದ ಪಡೆದ ಭಿಕ್ಷೆ ಕೃತಾರ್ಥನಾಗಬೇಕೇ ಹೊರತು, ಹೊಟ್ಟೆ ತುಂಬಿಸಿಕೊಳ್ಳಬೇಕೇ ಹೊರತು, ನನ್ನ ಹಸಿವೆಯನ್ನು ನೀಗಿಕೊಳ್ಳಬೇಕೇ ಹೊರತು ಪ್ರಪಂಚದಲ್ಲಿ ಮಿಕ್ಕ ಯಾರಿಂದಲೂ ನಾನು ಭಿಕ್ಷೆ ಬೇಡುವ ಹಾಗಿಲ್ಲಮ್ಮ. ಹೀಗೆ ನಾನು ಭಿಕ್ಷೆ ನನಗೆ ಸಿಗದೆ ಹಸಿವೆಯಿಂದ ನರಳಾಡಿ ಶಾಪ ಕೊಡುವುದು ಬಿಡಿ, ಇಲ್ಲೇ ನಿಮ್ಮ ಕಣ್ಣೆದುರಿನಲ್ಲೇ ಪ್ರಾಣ ಬಿಟ್ಟು ಬಿಟ್ರೆ ಋಷಿಯೊಬ್ಬನ ಸಾವಿಗೆ ನೀವು ಕಾರಣರಾಗುವುದಿಲ್ಲ. ಹೌದು, ಚೆನ್ನಾಗಿ ಯೋಚಿಸಿ. ಅರ್ಥೈಸಿಕೊಂಡೆ ಮುನಿಗಳೇ, ನಿಮ್ಮ ಮನಸ್ಸನ್ನು ಕೇಳಿ ನನ್ನ ಮನಸ್ಸು ಎಂಬುದು ಪರಿವರ್ತನೆಗೊಳ್ಳುತ್ತಾ ಉಂಟು. ಬಂದುದೆಲ್ಲವೂ ಬರಲಿ, ಆಮೇಲೆ ನೋಡುವ. ಅಷ್ಟೇ. ನಿಮಗೆ ಬೇಕಾದದ್ದು ಈಗ ಗೆಡ್ಡೆಗೆನಸು ತಾನೆ. ಈ ಗೆರೆಯನ್ನು ದಾಟಿ ಮುಂದೆ ಬರ್ತೀನಿ. ನಾನೇನನ್ನು ಆಲೋಚಿಸಿದ್ದೇನೋ, ನನ್ನ
ಆಶೆಗಳು ಏನಿದೆಯಾ ಅದು ಕೈಗೂಡುವಂತಹ ಕಾಲ ಸನ್ನಿಹಿತವಾಗಿದೆ. ನಿಜ ಸನ್ಯಾಸಿ ಎಂದೇ ಬಗೆದು ಬಲಿ ತಿಳಿದು ಈಕೆ ಕೊಡುವುದಕ್ಕೆ ಮುಂದಾಗಿದ್ದಾಳಲ್ಲ. ಇವಳ ಪದಾರ್ಥ ಮಾತ್ರ ಅಲ್ಲ, ಹಣ್ಣು ಹಂಪಲು ಮಾತ್ರವಲ್ಲ, ಇವಳು ನಿಂತಿರುವಂತಹ ಸ್ಥಳವನ್ನೇ ಎತ್ತಿ ಈ ವಿಮಾನದಲ್ಲಿ ಇರಿಸಿದ್ದೇನೆ. ಲಂಕೆಯತ್ತ ಪ್ರಯಾಣಿಸಲೇ ವಿಮಾನ ಲಂಕೆಯತ್ತ ಪ್ರಯಾಣಿಸಲೇ. ಯಾವ ಕಾಲಕ್ಕೂ ವಿಧಿಯ ಚಿತ್ತವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲವಂತೆ ಆವ ಜನ್ಮದಲ್ಲಿ ಮಾಡಿದಂತಹ ಪಾಪವು ಏನು? ಈ ಜನ್ಮದಲ್ಲಿ ನಾನು ಅನುಭವಿಸುತ್ತಾ ಇದ್ದೇನೆ. ಈ ಕೂಳನನ್ನು ಕರೆ ಎಳೆದುಕೊಂಡು ಹೋಗುತ್ತಾ ಇದ್ದೇನೆ. ನನ್ನ ಈ ಕಷ್ಟದ ವೇದನೆಯನ್ನು ಯಾರಲ್ಲಿ ಹೇಳಿಕೊಳ್ಳೋಣ? ನನ್ನ ಬಳಿ ಯಾರೂ ಇಲ್ಲ. ಹೇಳಿಕೊಳ್ಳುವುದಕ್ಕೆ ಜನಕರಾಯನ ಮಗಳಾಗಿ ಜನಿಸಿದೆ. ಭೂದೇವಿಯ ಮಗಳಾದಿ ಅಷ್ಟ ಸೌಭಾಗ್ಯದಿಂದ ಬರೆಯುವಂತಹ ನನಗೆ ಈ ಕಾಲಕ್ಕೆ ಇಂತಹ ಸ್ಥಿತಿ ಬಂದೋದಕ್ಕೆ ಹೋಯಿತಲ್ಲ. ಹಸಿದವರಿಗೆ ಅನ್ನವನ್ನು ಕೊಡಬೇಕದ್ದು ನಮ್ಮ ಕುಲ ಹೌದು. ಬಂದದ್ದು ತಿಳಿಯದೆ ನಾನು ಹೋಗಿ ಅದನ್ನ ಹಸಿವನ್ನು ನೀಗಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ನಾನು ಆಹಾರ ನೀಡುವುದಕ್ಕೆ ಮುಂದಾದೆ. ಹೆಣ್ಣನ್ನು ತೋಚದೆ ನನ್ನನ್ನು ಎಳೆದುಕೊಂಡು ಹೋಗುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನಮ್ಮನ ಬಳಿ ಹೇಳಿಕೊಳ್ಳಲವೇ? ಅವರೂ ಇಲ್ಲ. ನನ್ನ ಮೈದನ ರೇಗೆಯನ್ನು ಇಳಿದುಕೊಂಡು ಹೋಗಿದ್ದಾನೆ. ಯಾವ ಕಾಲಕ್ಕೂ ಹೊರಗೆ ಬರಬೇಡಿ ಎನ್ನುವ ಹಾಗೆ ಅವನ ಮಾತನ್ನು ನಾನು ತಿರಸ್ಕರಿಸಿದೆ. ನಾನು ಮಾಡಿದಂತಹ ಈ ಅಪರಾಧಕ್ಕೆ ಶಿಕ್ಷೆ ಅನುಭವಿಸುತ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಕಾಪಾಡೋರು ಯಾರಿದ್ದರಿಲ್ಲಿ? ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಇಲ್ಲಿ ಬೆಲೆ ಇಲ್ಲ. ರಾವಣನ ಸ್ವರಕ್ಕೆ ಯಾರು ತಲೆ ಎತ್ತುವುದಿಲ್ಲ. ವಿಮಾನ ಲಕ್ಷ್ಯದ ಸಾಗುತ್ತದೆ. ಸೂರ್ಯ ಸಾರಥಿಯಾಗಿ ಅರುಣ ಇದ್ದಾನೆ. ಆತನ ಸುತರಾದಂತಹ ಜಟಾಯುವೇನಾಗಿದ್ದೇನೆ. ಈ ಕಾಲಕ್ಕಾಗುವಾಗ ವಿಶಾಲವಾದಂತಹ ಆಕಾಶದಲ್ಲಿ
ಸ್ವಚ್ಛಂದವಾಗಿ ತಿರುಗಾಡುವಂತಹ ವೇಳೆಯಲ್ಲಿ ಹೆಣ್ಣಿನ ಆರ್ತಧ್ವನಿಯೊಂದು ಕೇಳಿಸಿತು. ಯಾರು ಎನ್ನುವ ಹಾಗೆ ನೋಡಿದ್ರೆ ಪರಮ ಮಾತೆಯಾದಂತಹ ಸೀತಾಮಾತೆ. ರಾವಣೇಶ್ವರ ಕದ್ದೊಯ್ಯುತ್ತಿದ್ದಾನೆ, ತಡೆಯಬೇಕಾದದ್ದು ನನ್ನ ಕರ್ತವ್ಯ. ಸಾಗುತ್ತೇನೆ ನಾನು. ಲೋಕಮಾತೆಯಾದಂತಹ ಸೀತಾಮಾತೆಯನ್ನು ಕದ್ದೊಯ್ಯುತ್ತಾ ಇದ್ದೀಯ. ಇದೋ ನಿನ್ನದಾದಂತಹ ಅನ್ಯಾಯವನ್ನು ಪ್ರಶ್ನಿಸುವುದಕ್ಕೆ ಬಂದವರಿದ್ದೇನೆ. ಒಳ್ಳೆ ಮಾತಿನಲ್ಲಿ ಮಾತೆಯನ್ನು ಒಪ್ಪಿಸಿ ಇಲ್ಲಿಂದ ಪರಿಚಯ ಇಲ್ಲದೆ ಇದ್ದವನು ರಾವಣ ಅಂತ ಭಾವಿಸಬೇಡ. ಮತ್ತೆ ಏನು ಹೇಳಿದೆ? ಎಲ್ಲಿಗೆ ಒಯ್ಯುವೆ? ಏನು ದಾರಿಯ ಬಿಟ್ಟಂತ ಕಡೆ ಸಾರು. ನಾನು ನಿನಗೆ ಯಾವುದೇ ರೀತಿ ಅಡ್ಡಿಪಡಿಸುತ್ತಿಲ್ಲ. ನೀನಾಗಿಯೇ ವಿಮಾನವನ್ನು ಹೊತ್ತೊಯ್ಯುತ್ತಿರುವೆ ಅಥವಾ ಇಲ್ಲಿ ಇವಳನ್ನು ಹೊತ್ತೊಯ್ಯುವಂತಹ ಕಾಲಕ್ಕೆ ನನ್ನನ್ನು ತಡೆಯುವುದಕ್ಕೆ ನಿನಗೆ ಪಾರುಪತ್ಯವನ್ನಾದರೂ ಕೊಟ್ಟವರಾರು? ಏನು ಯಾರು ಗೆಡದೆ ಪೆಟ್ಟು ತಿನ್ನಬೇಡ, ರಾವಣನ ಕೈ ಮೀರಿತು ಅಂತ ಹೇಳಬೇಡ. ಬಾರಿಸಿಯಾನು
ಸಾಮಾನ್ಯ ಎನ್ನುವಾಗ ಭಾವಿಸಬೇಡ. ಬಡ ಪಕ್ಷಿ ಅಂತ ಆಡಿದ್ಯಲ್ಲ, ಇದು ಬಡ ಪಕ್ಷಿ ನಾನಲ್ಲ, ದೃಢ ಜಟಾಯುವಾಗಿದ್ದೇನೆ. ಒಳ್ಳೆ ಮಾತಿನಲ್ಲಿ ಹೋದ್ರೆ ಸರಿ, ಇಲ್ಲ ಇದು ನಿನ್ನ ಪ್ರಾಣ ಹೋದಿತ್ತು. ಮಾತನಾಡುವುದಕ್ಕೆ, ವಾದಕ್ಕೆ ಸಮಾನತೆ ಎನ್ನುವುದು ಬೇಕು. ನಾವು ರಾಕ್ಷಸ ವೀರರಿದ್ದೇವೆ. ಅಸುರ ಕುಲ ಸಾರ್ವಭೌಮನೆಂದು, ದಶಮುಖನೆಂದು, ಭುವನದಲ್ಲನೆಂದು ಖ್ಯಾತಿವೆತ್ತವನು ಇಂತಹ ರಾವಣ ಸಾಮಾನ್ಯ ಪಕ್ಷಿಯಲ್ಲಿ ಹೋರಾಡುವುದೆಂದರೇನು? ಅಷ್ಟಕ್ಕೂ ನಿನ್ನ ನೆಲೆಯೇನು, ಬೆಲೆಯೇನು? ಸತ್ತ ಪ್ರಾಣಿಗಳನ್ನು ತಿಂದು ಅಥವಾ ಹೊಂಚು ಹಾಕಿ ಕುಳಿತು ಹೊಳೆಯಲ್ಲಿ ಹರಿದಾಡುವಂತಹ ಮೀನುಗಳನ್ನು, ಜಲಚರಗಳನ್ನು ಕುಕ್ಕಿ ತಿನ್ನುವಂತಹ ನೀನು ನನ್ನನ್ನು ಪ್ರಶ್ನೆ ಮಾಡುತ್ತಿರುವೆಯಲ್ಲ. ದಾರಿಯನ್ನು ಬಿಟ್ಟತ್ತ ಸಾಗದೇ ಇದ್ದರೆ ನಿನ್ನನ್ನು 100 ತುಂಡಾಗಿ ಸೇರು. ಜಾಗ್ರತೆ. ಸಾಕಾಯ್ತ ನಿನಗೆ? ಸಾಕಾಗುವ ಪ್ರಶ್ನೆ ಅಲ್ಲ. ಮತ್ತೆ ಒಂದು ಉದ್ದೇಶ ಬೇಕೋ ಬೇಡುವ? ಬೇಕು. ಒಂದು ಲಕ್ಷ್ಯ ಬೇಕೋ ಬೇಡುವ? ಬೇಕು. ಇಷ್ಟರವರೆಗೆ ಸಿಕ್ಕಿತ? ಎಂತದ್ದು? ನಾವು ಇವತ್ತು ನಿನ್ನ ಹೋರಾಡುವುದು ಕೆಲವು ದಿವಸ ಆಯ್ತು. ಸರಿ, ನೀನು ಗೆದ್ದಿದ್ದೀಯಾ? ನೀನು ಗೆದ್ದಿದ್ದೀಯಾ ಅಲ್ವಾ? ಹಾಗಿದ್ರೆ ಏನು ಏನು ಬಡಿದಾಡಿಕೊಂಡು ಕಾಲ ಕಳೆಯುತ್ತಿದ್ದೇವೆಯೇ ವಿನಃ ನಮ್ಮೊಳಗೆ ಸೋಲು ಗೆಲುವು ಇಷ್ಟರವರೆಗೆ ನಿರ್ಣಯವಾಗಲಿಲ್ಲ. ಸರಿ, ನಾನು ನಿನ್ನನ್ನು ತಡೆದು ನಿಲ್ಲಿಸಿದ್ದಷ್ಟಕ್ಕೆ. ಯಾಕೆ? ಮತ್ತೆ ನೀನು ಗೆದ್ದಿದ್ದಿ, ನಾನು ಸೋತಿದ್ದೆ ಎನ್ನುವ ಕಾರಣಕ್ಕಾಗಲ್ಲ. ಸೋಲು ಗೆಲುವು ಬಾರದು. ಸರಿ, ಸುಮ್ಮಗೆ ಯಾಕೆ ನಾವು ಹೊತ್ತು ಕಳೆಯಬೇಕು ಹೇಳು? ಹಾಗಿದ್ರೆ ನಿರ್ಧಾರ ಆಗಬೇಕು ಅಂತಾದ್ರೆ ಮರ್ಮವನ್ನ ಹಿಡಿದು ಕಾದಬೇಕು. ಅಂದ್ರೆ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡುವುದು ಅಂತ ಹೇಳ್ತಾರೆ ಅದಕ್ಕೆ. ಓಹೋ, ಪ್ರಾಣವೇ ಪ್ರಾಣ. ಹೌದು. ಕೇವಲ ಕಾಲಿನಿಂದಲೋ ಉಗುರಿನಿಂದಲೋ ಆಯುಧದಿಂದಲೋ ತಡೆಯುವುದು, ಭೇದಿಸುವುದಲ್ಲ. ಮತ್ತೆ ಪ್ರಾಣವನ್ನ ಪಣಕ್ಕಿಡುವುದು. ಅದು ಹೇಗೆ? ಪ್ರಾಣಕ್ಕೆ ಒದೆತ, ಪ್ರಾಣಕ್ಕೆ ಪೆಟ್ಟು ಬರುವುದಿದ್ರು ಪ್ರಾಣಕ್ಕೆ ಚ್ಯುತಿ, ಸಂತಕಾರ. ಪ್ರಾಣ ಎಲ್ಲಿ ಉಂಟು ಅಂತ ಸರಿಯಾಗಿ ಗೊತ್ತಾದ್ರೆ ಅಲ್ಲಿಗೆ ಓದೆ. ಹೌದಾ? ಅಲ್ವಾ? ಮತ್ತೆ ಅದನ್ನು ಹಿಡಿದು ನಾವು ಕಾದಿದೆವು ಅಂತಾದ್ರೆ ಅರಕ್ಷಣದಲ್ಲಿ ಫಲಿತಾಂಶ ಗೊತ್ತಾಗ್ತದೆ. ಸರಿ, ಆದ ಕಾರಣ ಏನು ನೋಡಿದೀಯಾ? ನನ್ನ ರೂಪವನ್ನೊಮ್ಮೆ ನೋಡು. 10 ಮುಖ, 20 ಕೈಗಳು. ಈ ದೈತ್ಯ ಶರೀರದಲ್ಲಿ ಪ್ರಾಣ ಎಲ್ಲಿರಬಹುದು ಅಂತ ನಿನಗೆ ಆಲೋಚಿಸುವುದಕ್ಕೆ ಸಾಧ್ಯವೇನೋ? ಸಾಧ್ಯವಿಲ್ಲ. ಹಾಗಿದ್ರೆ ಏನು? ಏನು? ರಾವಣ ಸುಳ್ಳದ್ದಾಡುವವನಲ್ಲ. ಹೌದೇ? ಓಹೋ, ದಾರಿ ತಪ್ಪಿದ್ರು ನಾವು ಸುಳ್ಳು ಹೇಳುವುದಿಲ್ಲ. ನಮ್ಮಂತಹ ದೈತ್ಯ ವೀರರಿಗೆ, ಅದರಲ್ಲಿಯೂ ರಾವಣನಿಗೆ 10 ತಲೆಯಲ್ಲಿ ಪ್ರಾಣ ಅಲ್ಲ, 20 ಕೈಯಲ್ಲಿ ಪ್ರಾಣ ಅಲ್ಲ, ಎದೆಯಲ್ಲಿ ಅಲ್ಲ. ಎಲ್ಲಿತ್ತು ಗೊತ್ತಾ ನಿನಗೆ? ಎಡಗಾಲ ಉಂಗುಷ್ಟದಲ್ಲಿ. ಹೌದಾ? ಹೌದು. ರಾವಣನ ಎಡಗಾಲಿನ ಹೆಬ್ಬೆರಳಿಗೆ
ಪೆಟ್ಟು ಬಿತ್ತ ಅಲ್ಲಿಗೆ ಅವನ ಆಯುಷ್ಯ ಮುಗೀತು ಅಂತ ಅರ್ಥ. ಓಹೋ, ಈಗ ನನ್ನ ಪ್ರಾಣವನ್ನು ನಾನು ಹೇಳಿದೆ. ಸರಿ. ಇದು ನಿನ್ನಲ್ಲಿ ಕೇಳುವುದು ಏನು? ನಿನ್ನ ಪ್ರಾಣ ಯಾವ ಕಡೆಯಲ್ಲಿ? ನಿನ್ನ ಪ್ರಾಣವ ಎಲ್ಲಿ ಉಂಟು ಅಂತ ಹೇಳಿದೆ. ನನ್ನ ಪ್ರಾಣ ತಿಳಿಬೇಕಾ? ಎಲ್ಲಿ? ಹಕ್ಕಿ ಪಕ್ಷಿಯ ಪಕ್ಷಿ ಜಾತಿ ಆಡಿದ್ದೀಯಲ್ಲ, ನಾನು ಸುಳ್ಳನ್ನಾಡುವುದಿಲ್ಲ, ದಾರಿ ತಪ್ಪೇನೆ ಅಂತ. ದಾರಿ ತಪ್ಪಿದ್ರು ನನಗೆ ಅರ್ಥ ತಪ್ಪಿದ್ರು ಸುಳ್ಳನ್ನಾಡುವುದೇ. ಅದೇ ಅದು ಒಂದೇ, ಅದು ಮತ್ತೆ ಹೇಳಬೇಕು ಅಂತಿಲ್ಲ. ಈಗ ನೀನು ಸುಳ್ಳನ್ನು ಆಡದೇ ಇದ್ರು ಬಿಡು. ಪಕ್ಷಿ ಜಾತಿಗಳು ನಾವು ಹಾಗಲ್ಲ, ವಿಶೇಷವಾದಂತಹ ಪಕ್ಷಿ ಜಾತಿ ನಾನು. ಯಾವ ಕಾರಣಕ್ಕೂ ಯಾವುದೇ ಕಾಲಕ್ಕೂ ಸುಳ್ಳನ್ನಾಡುವವನೇ ಅಲ್ಲ. ಅದು ಬೇಡ. ನಾನು ಸುಳ್ಳನ್ನಾಡುವವನೇ ಅಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದ್ದೇನೆ ಅಂತ ಆಗ್ತದೆ. ಅದು ಬೇಡ. ನಿನ್ನ ಹಾಗಲ್ಲ, ನನ್ನ ಬಗ್ಗೆ ನಾನು ಆಡಿಕೊಂಡದ್ದು. ಹಾಗಾಗಿ ನಿನಗೆ ಹೇಳುವುದು ಇಷ್ಟೇ, ಪಕ್ಷಿ ಜಾತಿಗಳಿಗೆ ಅವರ ಪ್ರಾಣ ಇರುವುದು ತಮ್ಮ ರೆಕ್ಕೆಯಲ್ಲಿ. ಹಾಗಿದ್ರೆ ನಿನ್ನ ಪ್ರಾಣ ಇರುವುದು ರೆಕ್ಕೆ, ನನ್ನ ಪ್ರಾಣ ಇರುವುದು ಅಂಗುಷ್ಟ. ಹಾಗಿದ್ರೆ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ. ಪಕ್ಷಿ ರಾಜ ತನ್ನ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕೆ ಬಂದಾತ. ಆದರೆ ಈ ಕಾಲಕ್ಕೆ ಈತನೇ ಪ್ರಾಣವನ್ನು ಕಳೆದಕ್ಕೆ ಮುಂದಾಡುತ್ತಾ ಇದ್ದಾನೆ, ತನಗೆ ಬೆಂದು ಒದ್ದಾಡುತ್ತಾ ಇದ್ದಾನೆ. ಹಾಗಾದರೆ ಈತನಿಗೆ ವರವನ್ನು ಕೊಡಲೇಬೇಕು. ಓ ಪಕ್ಷಿರಾಜನೇ, ಈ ನನ್ನ ವಿಚಾರವನ್ನು ನನ್ನ ಪತಿದೇವರು ಶ್ರೀರಾಮಚಂದ್ರ ಇಲ್ಲಿಗೆ ಬರುವವರೆಗೂ ನಿನ್ನ ಪ್ರಾಣವಾಯು ಹೀಗೆ ಸ್ಥಿರವಾಗಿರಲಿ. ಸೀತೆಯನ್ನು ಅರಸುತ್ತಾ ಬಹಳಷ್ಟು ನಾವು ಮುಂದುವರಿದು ಬಂದಿದ್ದೇವೆ. ಹೌದಣ್ಣ. ಯಾವ ಕಡೆ ನೋಡಿದ್ರೂ ಕೂಡ ನನ್ನ ಮಡದಿಯಾದಂತಹ ಸೀತೆ ಕಂಡವಳೆ ಅಲ್ಲ. ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅನ್ನುವುದು ಅರ್ಥವಾಗುತ್ತಾ ಇಲ್ಲ. ಹಾಗೆ ಸಾಗುತ್ತಿರುವಾಗ ಏನದು ಗೊಬ್ಬೆ ಯಾಕೆ ನೀನು ದುಃಖಿಸುತ್ತಾ ಇದ್ದೀಯ, ಕಣ್ಣೀರು ಸುರಿಸುತ್ತಾ ಇದ್ದೀಯ? ಯಾರು ನೀನು, ಏನಾಯ್ತು ಹೇಳಪ್ಪ, ಹೇಳು. ಶ್ರೀರಾಮನೇ ಬಂದರೆಂಬುದನ್ನು ತಿಳಿದು ಭೂರಿ ಭಯ ಭಕ್ತಿಯೊಳಗಿಂದರಲಿದು. ಯಾರು ನೀನು? ಪಾಲಯ ರಘುವೀರ ಪರಮ ಪವಿತ್ರ, ಪಾಲಯ ರಘುವೀರ ಪರಮ ಪವಿತ್ರ, ಮುರುಗ ದೊಡೆಯದೆ ಕೇಳು ಭಿನ್ನಭವ, ಕೂಡರ ಬಳಗಟ್ಟುಕೊಂಡು ಜಾನಗಿಯ, ಕೂಡರ ಬಳಗಟ್ಟುಕೊಂಡು ಜಾನಗಿಯ ಮೇಲಪ್ಪಾರದಿ ಕೋಪ ವೇಳೆ
ಬಂದಂತಹ ಪುರುಷೋತ್ತಮ ನೀನೆನ್ನುವುದು ಸತ್ಯ. ನಿನ್ನನ್ನು ಕಂಡ ನನ್ನ ಈ ಕಣ್ಣುಗಳು ಪಾವನವಾಯಿತು. ರಾಮ, ರಾಮ, ನನ್ನನ್ನು ಅನ್ಯನೆನ್ನುವ ಹಾಗೆ ಭಾವಿಸು. ಯಾರು ನೀನು? ನಾನು ಜಟಾಯು ಆಗಿದ್ದೇನೆ. ಜಟಾಯು? ಹೌದು. ಏನಾಯ್ತು ನಿನಗೆ? ಕಾರಣ ಉಂಟು. ನನ್ನದಾದಂತಹ ನಿತ್ಯದ ಕರ್ತವ್ಯಕ್ಕೆ ಅಂಬರದಲ್ಲಿ ಸಂಚರಿಸುವಂತಹ ವೇಳೆಯಲ್ಲಿ ಹೆಣ್ಣಿನ ಆರ್ತಧ್ವನಿಯೆಂದು ಕೇಳಿಸಿದ್ದು. ಹೌದೇ? ಯಾರು ಏನು ಎನ್ನುವ ಹಾಗೆ ನೋಡಿದಾಗ ಪರಮಚರಿತೆಯಾದಂತಹ ಸೀತಾ ಮಾತೆಯನ್ನು ನಾನು ಕಂಡೆ. ದುಃಖಿಸ್ತಾ ಇದ್ದಾಳೆ ಜಗನ್ಮಾತೆ. ಹಾಗಿದ್ರೆ ಯಾಕೆ ಈ ಕಾರಣ ಎನ್ನುವ ಹಾಗೆ ನೋಡಿದಾಗ ದುಷ್ಟನಾದಂತಹ ರಾವಣೇಶ್ವರ ಸೀತಾ ಮಾತೆಯನ್ನು ಕದ್ದು ಅಪಹರಿಸುತ್ತಿದ್ದ. ತಡೆಯುವುದಕ್ಕೆ ನಾ ಹೋದೆ. ಹೋದಂತಹ ವೇಳೆಯಲ್ಲಿ ನಮ್ಮೊಡನೆ ಹೋರಾಟವಾಯಿತು. ನನ್ನದಾದಂತಹ ಹೋರಾಟದ ಮುಂದೆ ಅವನ ಕೈ ಸಾಗಲಿಲ್ಲ. ಕೊನೆಯ ಕಾಲಕ್ಕೆ ಗೆಲುವನ್ನು ಸಾಧಿಸುವುದಕ್ಕಾಗಿ ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯ ಮುಖೇನ ಯೋಚಿಸಿದ. ಒಂದು ಮರ್ಮವನ್ನು ಉಪಯೋಗಿಸಿದ. ನಮ್ಮ ಪ್ರಾಣ ಎಲ್ಲಿ ಎನ್ನುವ ಹಾಗೆ ಕೇಳಿದ ಕ್ಷಣವೇ ಹಕ್ಕಿಗಳ ಪ್ರಾಣ ಇರುವುದು ರೆಕ್ಕೆಯಲ್ಲಿ ಎನ್ನುವಂತಹ ಸತ್ಯವನ್ನಾಡಿದೆ. ಆದರೆ ಅದನ್ನೇ ಉಪಯೋಗಿಸಿದಂತಹ ದುಷ್ಟ ರಾವಣ ನನ್ನ ರೆಕ್ಕೆಗಳನ್ನು ಕತ್ತರಿಸಿದ. ತರುಣಿ ಜಾನಗಿರಿ ವರವಿದ್ದಳಿರುವೆ ನಿನ್ನ ಕರುಣ ಚರಣದಡಿಗಳು ಬಿಟ್ಟು ಸುರಪುರ ಕೈದಿದ ಬಾಲಗಗಮತಿಯು ರಾಮ, ಈ ಕಾಲಕ್ಕಾಗುವಾಗ ಇಷ್ಟರವರೆಗೆ ಪ್ರಾಣವನ್ನು ಉಳಿಸುವುದಕ್ಕೆ ಕಾರಣ ಉಂಟು. ಸೀತಾ ಮಾತೆ ನನಗೂ ನನ್ನ ವರವನ್ನು ಅನುಗ್ರಹಿಸಿದ. ಏನು ವರ? ನನ್ನವರು ಇಲ್ಲಿಗೆ ಬಂದು ನೀ ವಿಚಾರವನ್ನು ಅರುಹುವವರೆಗೆ ನಿನ್ನ ಪ್ರಾಣವಾಯು ಹಾಗೆ ಎನ್ನುವ ಹಾಗೆ ಅನುಗ್ರಹಿಸಿದ್ದಾಳೆ. ಆ ಕಾರಣಕ್ಕಾಗಿ ಇಷ್ಟರವರೆಗೆ ಪ್ರಾಣವನ್ನು ಉಳಿಸಿದ್ದೇನೆ. ಅದೋ ಸೀತಾ ಮಾತೆಯನ್ನು ದುರುಳ ರಾವಣ ಕತ್ತೊಯ್ಯುತ್ತಿದ್ದಾನೆ. ರಾಮ, 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 ಲಕ್ಷ್ಮಣ, ವರಪಿದಗೆದಮನನ್ನು ತಿಳಿದು ಸಂಸಾರವನು ವಿರಜಿಗೆ ಮತಾದಿದೆಯುವುದರೊಳಗೆ ಸಿಕ್ಕಿದಳೆ ಪೂರನರಿದ್ದೆಂದವು. ಲಕ್ಷ್ಮಣ, ಅಣ್ಣದೇವ, ಸೀತೆಯನ್ನೇ ಹುಡುಕುತ್ತಾ ಮುಂದುವರಿತಿರುವ ಸಂದರ್ಭದಲ್ಲಿ ಜಟಾಯುವಿನ ವಿಷಯ ಎಲ್ಲ ನಮಗೆ ಗೊತ್ತಾಯಿತು. ಹೌದಣ್ಣ. ಈ ಜಟಾಯು ಸಾಮಾನ್ಯದವನಲ್ಲ, ಅಸಾಮಾನ್ಯ ವ್ಯಕ್ತಿಯೇ ಸರಿ. ಖಂಡಿತ ಹೇಳುವುದಕ್ಕೆ ಹೋದ್ರೆ ನನ್ನ ತಂದೆಗೆ ಸಮಾನನಾಗಿದ್ದಾನೆ ಇವ. ಅವನಿಗೆ ಮಕ್ಕಳಾಗಿ ನಾವಿದ್ದುಕೊಂಡು ಅವನಿಗೆ ಏನು ಸಂಸ್ಕಾರ ಎಲ್ಲ ಆಗಬೇಕ ಅದನ್ನೆಲ್ಲ ಮುಗಿಸಿ ಆಯ್ತು. ಈಗ ಅವನೇ ಹೇಳಿದನಲ್ಲ, ದುಷ್ಟನಾದಂತಹ ರಾವಣ ನಾವು ಇಬ್ಬರು ಇಲ್ಲದಂತಹ ಹೊತ್ತಿಗೆ ಬಂದು ನನ್ನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಅನ್ನುವ ಹಾಗೆ ವಿಷಯ ಗೊತ್ತಾಯ್ತು. ಹಾಗಾದ್ರೆ ನಾವು ಇಲ್ಲೇ ಉಳಿಯುವುದಲ್ಲ, ಅರಸುತ್ತ ಮುಂದುವರಿಯುವ.